ಮೊದಲನೇದಾಗಿ ಮೇಷರಾಶಿ. ನೋಡಿ, ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರು ವರ್ಷಾದಿಯಲ್ಲಿ ಗುರು ಶುಭದಾಯಕನಾಗಿದ್ದು ಅನಂತರ ಅಶುಭದಾಯಕನಾಗಿರ್ತಾನೆ. ಶನಿಯು ಅಶುಭದಾಯಕನಾಗಿದ್ದು ವರ್ಷ ಅಂತ್ಯದಲ್ಲಿ ಶುಭದಾಯಕನಾಗಿರೋದರಿಂದ ಈ ವರ್ಷ ಹೆಚ್ಚು ಶುಭ ಫಲವನ್ನು ನಿರೀಕ್ಷಿಸಲು ಸಾಧ್ಯ ಇಲ್ಲ. ವರ್ಷದಲ್ಲಿ ಯತ್ನ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ಪ್ರಗತಿ, ಬಂಧು ಮಿತ್ರರ ಸಹಾಯ, ಆರ್ಥಿಕ ಸ್ಥಿತಿಯಲ್ಲಿ ಅಲ್ಪ ಸುಧಾರಣೆ, ಸರ್ಕಾರ ಕೆಲಸ ಕಾರ್ಯಗಳು ಅಭಿವೃದ್ಧಿ ಮೊದಲಾದ ಫಲಗಳು ಕಂಡುಬರ್ತಕ್ಕಂಥದ್ದು. ವೃತ್ತ ತಿರುಗಾಟ, ಹಣಕಾಸಿನ ಅಡಚಣೆ, ಸ್ಥಳ ಬದಲಾವಣೆ, ಸರ್ಕಾರಿ ಕೆಲಸ ಕಾರ್ಯಗಳು ಅಡಚಣೆ, ಉದ್ಯೋಗದಲ್ಲಿ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವಂಥ ಮೊದಲಾದ ಫಲಗಳನ್ನು ನಾವು ಅನುಭವಿಸ್ತಕ್ಕಂಥದ್ದಾಗುತ್ತೆ. ನೋಡಿ, ಶನಿ ಶುಭದಾಯಕನಾಗಿರೋದ್ರಿಂದ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ, ಬಂಧು ಮಿತ್ರರಿಂದ ಸಹಾಯ ಮೊದಲಾದ ಫಲಗಳನ್ನು ವರ್ಷಾಂತ್ಯದಲ್ಲಿ ನಾವು ಕಾಣುವಂಥ ಫಲಗಳು.